ಗುರುವಂದನಾ ಕಾರ್ಯಕ್ರಮ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನ ಅವರು ಅಭಿನಂದನಾ ಒಂದು ಸಮಿತಿಯನ್ನು ನಾವು ರಚಿಸಿಕೊಂಡು ದಿನಾಂಕ 24-25 2 ದಿನ ಇಲ್ಲಿ ಅವರು ಮೊಕ್ಕಂ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನು ಸಾರ್ವಜನಿಕವಾಗಿ ಒಂದು ಅಭಿನಂದಿಸುವಂಥ ಕಾರ್ಯಕ್ರಮ, ಅದೇ ರೀತಿ ನಟ್ಟೋಜ ಫೌಂಡೇಶನ್ ವತಿಯಿಂದ ನಟ್ಟೋಜ ಅಂಬಿಕಾ ವಿದ್ಯಾಲಯದ ದಶಾಂಬಿಕೋತ್ಸವ ಸಮಿತಿಯ ಪರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದ್ದೇವೆ. ಇದರ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ನಟ್ಟೋಜ ಫೌಂಡೇಶನ್ನ ಸಂಚಾಲಕರಾದ ಸನ್ಮಾನ್ಯ ಸುಬ್ರಹ್ಮಣ್ಯ ನಟ್ಟೋಜ ಅವರು. ಅಂಬಿಕಾ ವಿದ್ಯಾಲಯ ಪ್ರಾರಂಭವಾಗಿಬಿಟ್ಟು 10 ವರ್ಷಗಳು ಕಳೆಯಿತು. ಈ ಸಂದರ್ಭದಲ್ಲಿ ಅಂಬಿಕಾ ವಿದ್ಯಾಲಯನ ತನ್ನ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದಂಥವರು ಶೃಂಗೇರಿ ಜಗದ್ಗುರು 2013ನೇ ಇಸ್ವಿನಲ್ಲಿ. ಈ ಸಂದರ್ಭ 10 ವರ್ಷ ಮುಗಿಯುವಂಥ ಸಂದರ್ಭದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ಮತ್ತೆ ಅವರ ಪಾದಸ್ಪರ್ಶದಿಂದ ಅವರ ಅಮೃತ ಹಸ್ತದಿಂದ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ದೃಢ ನಿರ್ಧಾರ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ಅಂಬಿಕಾ ವಿದ್ಯಾಲಯದ ಆವರಣಕ್ಕೆ ನಿವೇಶನಕ್ಕೆ ಇದು 3ನೇ ಸಲ ಶೃಂಗೇರಿ ಜಗದ್ಗುರು ಬರ್ತಾ ಇರುವಂಥದ್ದು. 2016ರಲ್ಲಿ ಬಂದಿದ್ದರು, 2019ರಲ್ಲಿ ಬಂದಿದ್ದರು, 2024ರಲ್ಲಿ ಮತ್ತೆ ಅವರನ್ನು ಆಗಮಿಸಿ ಗೌರವಿಸುವಂತಹ ಅಪೂರ್ವವಾದಂತಹ ಯೋಗ್ಯತೆ ಯೋಗ ನಮ್ಮ ಕಾಲಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ನಿರೀಕ್ಷೆ. 3 ತಿಂಗಳ ಹಿಂದೆ ಈ ಕಾರ್ಯಕ್ರಮ ನಿಗದಿಯಾಗಿತ್ತು. ಎಲೆಕ್ಷನ್ ಮತ್ತೆ ಡಿಕ್ಲೇರ್ ಆಯಿತು. ಅದಕ್ಕೆ ಮುಂಚೆನೇ ಅದು ಅಂದರೆ ಶೃಂಗೇರಿ ಜಗದ್ಗುರು ಬರಬೇಕಂದ್ರೆ ಇವತ್ತು ನಾಳೆ ಹೋಗ್ಬಿಟ್ಟು ನೀವು ಬನ್ನಿ ಅಂತ ಹೇಳಿದ್ರೆ ಬರೋ ಸ್ಥಿತಿಯಲ್ಲಿ ಅದು ಇಲ್ಲ, ವ್ಯವಸ್ಥೆ ಅಲ್ಲ ಅದು. ಅದಕ್ಕೆ ಅದರದಂತಹ ರಾಜಮರ್ಯಾದೆ ಇದೆ, ಗಾಂಭೀರ್ಯತೆ ಇದೆ, ಆ ಮಟ್ಟಕ್ಕೆ ಅದರದಂತಹ ಗೌರವ ಇದೆ. ಆ ಪೂರಕವಾಗಿ ಸ್ಪಂದಿಸಿದರೆ ಅವರು ಬರ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ 24ನೇ ತಾರೀಕಿಗೆ ಅವರು ಪುತ್ತೂರಿಗೆ ದಯಮಾಡಿಸ್ತಾ ಇದ್ದಾರೆ. ಕಮಲಶೈಲಿಯಿಂದ ಅವರು ಪುತ್ತೂರಿಗೆ ಬರ್ತಾರೆ. ಈಗಾಗಲೇ ವಿಜಯ ಯಾತ್ರೆ ಹೊರಟಿದ್ದಾರೆ. ನಿನ್ನೆ ಬೆಳಗ್ಗಿನಿಂದ ವಿಜಯ ಯಾತ್ರೆ ಹೊರಟಿದ್ದಾರೆ ಅವರು. ಆ ವಿಜಯ ಯಾತ್ರೆ ಪುತ್ತೂರಿಗೆ ಬರಲಿಕ್ಕಿದೆ. ಅದನಂತರ ಇಲ್ಲಿಂದ ಹೀಗೆ ಸುಮಾರು 12 ದಿವಸಗಳ ಕಾಲ ಅವರು ಮಠವನ್ನು ಬಿಟ್ಟು ವಿಜಯ ಯಾತ್ರೆ ಮಾಡ್ತಾರೆ. ಅದರಲ್ಲಿ ಪುತ್ತೂರು ಒಂದು ಅಂಶ. 24ನೇ ತಾರೀಕಿಗೆ ಕಮಲಶೈಲಿಯಲ್ಲಿ ಬರುವಂಥದ್ದು. ಅಲ್ಲಿ ಅವರನ್ನು ಪೋಳ್ಯದ ಸಭಾಂಗಣ ಏನಿದೆ ಅದರ ಬದಿಯಲ್ಲಿ, ಪೋಳ್ಯದ ಮಠದ ಬದಿಯಲ್ಲಿ, ಮಾರ್ಗದ ಬದಿಯಲ್ಲಿ ಅವರ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಇವತ್ತು ನಮಗೆ ಗುರುವಂದನಾ ಸಮಿತಿಯಲ್ಲಿ ಪುತ್ತೂರಿನ ಸಮಸ್ತ ಎಲ್ಲ ಮಹಾನುಭಾವರುಗಳನ್ನು, ನೇತಾರರುಗಳನ್ನು, ಸಮಾಜದ ಸರ್ವ ನೇತಾರರುಗಳನ್ನು ಸೇರಿಸಿಕೊಂಡು ಈ ಗುರುವಂದನಾ ಸಮಿತಿ ಆಗಿದೆ. ಬಹುಶಃ ನಮ್ಮ ಕಾಗದವನ್ನು ನೋಡಿದರೆ, ನೀವು ಆಮಂತ್ರಣ ಪತ್ರಿಕೆ ನೋಡಿದರೆ ಪ್ರತಿ ಸಮಾಜದಿಂದಲೂ ಅದರಲ್ಲಿದ್ದಂತಹ ಗಣ್ಯರನ್ನು ನಾವು ಒಳಗೊಳಿಸ್ಕೊಂಡಿದ್ದೇವೆ. ನಾವು ಅವರ ಹತ್ರ ಮಾತಾಡಿಬಿಟ್ಟು ಅವರ ಒಪ್ಪಿಗೆ ತಗೊಂಡು ಈ ಗುರುವಂದನಾ ಸಮಿತಿ ಆಗಿದೆ. ಒಟ್ಟಿನಲ್ಲಿ ಇಡೀ ಪುತ್ತೂರು ತಾಲೂಕಿನಲ್ಲಿ ಎಲ್ಲ ಸಮಾಜದ ಸದಸ್ಯರುಗಳು, ಎಲ್ಲ ಸಮಾಜದ ನೇತಾರರು ಸೇರಿಕೊಂಡು ಗುರುವಂದನಾ ಸಮಿತಿಯನ್ನು ಮಾಡ್ತಾ ಇದ್ದೇವೆ. ಅವರು ಸ್ವಾಗತ ಮಾಡ್ತಾ ಇದ್ದೇವೆ. ನಾವು 24ನೇ ತಾರೀಕಿಗೆ ಸಾಯಂಕಾಲ ಸುಮಾರು 7 ಗಂಟೆಯ ಸಂದರ್ಭದಲ್ಲಿ. ಅದನಂತರ ರಾತ್ರಿ ಅವರು ನಮ್ಮ ಅಂಬಿಕಾ ಕ್ಯಾಂಪಸ್ಸಿಗೆ ಬರ್ತಾರೆ. ಅಲ್ಲಿ ಪೂರ್ಣಾಂಗ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ನಾವು. ಅದೇ ರೀತಿ 8:30 ಗಂಟೆಗೆ ಸುಮಾರು 8:30 ಗಂಟೆಗೆ ಚಂದ್ರಮೌಳೀಶ್ವರ ಪೂಜೆ ಆಗ್ತದೆ. ಗುರುಗಳ ಪರಂಪರೆ, ಗುರುಗಳ ವ್ಯವಸ್ಥೆ ಅಂತಂದರೆ ಅವರು ಎಲ್ಲಿರ್ತಾರೆ ಅಲ್ಲಿ ಚಂದ್ರಮೌಳೀಶ್ವರ ಪೂಜೆಯನ್ನು ಮಾಡುವಂಥ ಕೆಲಸ. ಹಾಗೆ ಚಂದ್ರಮೌಳೀಶ್ವರ ಪೂಜೆ ಆಗ್ಬಿಟ್ಟು ಅವರು ಮತ್ತು ನಮ್ಮ ರೆಸಿಡೆನ್ಷಿಯಲ್ ಕಾಲೇಜಿನಲ್ಲಿ ಬಾಯ್ಸ್ ಹಾಸ್ಟೆಲ್ ಅಂತ ಇದೆ, ರೆಸಿಡೆನ್ಷಿಯಲ್ ಕಾಲೇಜ್ ಇದೆ. ಅವರ ಕೈಯಿಂದಲೇ 2016ರಲ್ಲಿ ಉಭಯ ಗುರುಗಳು ಬಂದಿರುವಂಥದ್ದು, ಭಾರತ ತೀರ್ಥರು ಮತ್ತು ವಿಧುಶೇಖರ ಭಾರತಿ ಇಬ್ಬರು ಬಂದು ಅದನ್ನು ಉದ್ಘಾಟನೆ ಮಾಡಿರುವಂತಹ ಕಟ್ಟಡ ಅದು, ಆ ಕಾಲೇಜು. ಅಲ್ಲೇ ಅವರು ಉಳ್ಕೊಳ್ತಾರೆ. ಮರುದಿವಸ ಬೆಳಿಗ್ಗೆ ಮತ್ತೆ ಪುನಃ ಬಸ್ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ, ಮಹಾಲಿಂಗೇಶ್ವರ ದೇವಳದ ಸಮಿತಿಯ ಸದಸ್ಯರು ಅವರನ್ನು ಆರೈಕೆ ಮಾಡ್ಕೊಂಡು ದಯವಿಟ್ಟು ಬರಬೇಕು ಅಂತ ಹೇಳಿದರೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ವೆಂಕಟರಮಣ ದೇವಸ್ಥಾನದ ಡಾಕ್ಟರ್ ಅಶೋಕ್ ಪ್ರಭು ಅವರ ನೇತೃತ್ವದಲ್ಲಿ ಅವರು ವೆಂಕಟರಮಣ ದೇವಸ್ಥಾನಕ್ಕೆ ಬರಬೇಕು ಅಂತೇಳಿ ಗುರುಗಳ ಹತ್ರ ಆರೈಕೆ ಮಾಡಿದರು. ಅದಕ್ಕೂ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ 2 ದೇವಸ್ಥಾನಗಳ ಭೇಟಿ ಕೊಟ್ಟು ತದನಂತರ ನಮ್ಮ ಅಂಬಿಕಾ ಡಿಗ್ರಿ ಕಾಲೇಜ್ ಇದೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅನಿಸ್ತದೆ. ಇಡೀ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ತತ್ವಶಾಸ್ತ್ರ, ಭಾರತದ ಆಧ್ಯಾತ್ಮ ಏನಿದೆ ತತ್ವಶಾಸ್ತ್ರವನ್ನು ಡಿಗ್ರಿಯಲ್ಲಿ ಒಳಗೊಂಡಂತಹ ಏಕೈಕ ಸಂಸ್ಥೆ ಅಂಬಿಕಾ ವಿದ್ಯಾಲಯ. ಅದಕ್ಕೆ ಗುರುಗಳ ಪಾತ್ರ ಬಹಳ ಇರೋದು. ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು, ಅವರೇ ಉದ್ಘಾಟನೆ ಮಾಡೋದು. ಅಲ್ಲಿ ಅದರ ಎದುರಿಗೆ ಸರಸ್ವತಿ ಹೋಮ ನಡೆಯಲಿಕ್ಕಿದೆ. ಅದರ ಪೂರ್ಣಾವತಿಯನ್ನು ಗುರುಗಳ ಅಮೃತ ಹಸ್ತದಿಂದ ಅವರೇ ಮಾಡಲಿಕ್ಕಿದ್ದಾರೆ. ಅದನಂತರ ಗುರುವಂದನಾ ಕಾರ್ಯಕ್ರಮ ಮತ್ತು ಅಂಬಿಕಾ ವಿದ್ಯಾಲಯದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ 25ನೇ ತಾರೀಕಿಗೆ ಶಂಕರ ಸಭಾಭವನದಲ್ಲಿ ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಗುರುವಂದನಾ ಸಮಿತಿ ಈಗ ಬೇರೆ ಬೇರೆ ಮಠಾಧೀಶರುಗಳು ನಮ್ಮ ಕಣ್ಣೆದುರಿದ್ದಾರೆ, ಬೇರೆ ಬೇರೆ ವ್ಯವಸ್ಥೆಗಳು ಕಂಡಿದ್ದಾರೆ, ಧಾರ್ಮಿಕ ನಾಯಕರು ಕಂಡಿದ್ದಾರೆ. ಆದರೆ ಶೃಂಗೇರಿಯ ಮಠದ ಪರಂಪರೆ ಏನಂತಂದರೆ, ಶೃಂಗೇರಿ ಜಗದ್ಗುರು ಯಾವ ಊರಿಗೆ ಪಾದಾರ್ಪಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಜಮರ್ಯಾದೆಯ ವ್ಯವಸ್ಥೆ ರೀತಿಯಿಂದ ಅವರಿಗೆ ಆ ತಾಲೂಕಿನ ಗಣ್ಯರ ಸಮಸ್ಯೆ ಸೇರಿಕೊಂಡು ಅವರನ್ನು ಅಭಿವಂದಿಸುವಂಥ ಕೆಲಸವನ್ನು ಮಾಡಬೇಕಂತ ಇದು ಪ್ರೋಟೋಕಾಲ್ ಇದು.
ಅದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ 10 ಗಂಟೆಗೆ 25ನೇ ತಾರೀಕಿಗೆ ಬೆಳಿಗ್ಗೆ ಗುರುವಂದನೆ ಕಾರ್ಯಕ್ರಮ ಸಾರ್ವಜನಿಕವಾಗಿ ನಮ್ಮ ಶಶಾಂಕ್ ಕೋಟೆಚ್ಚ ಅವರ ಅಧ್ಯಕ್ಷರ ನೇತೃತ್ವದೊಂದಿಗೆ ಆ ಸಮಿತಿಯ ಸದಸ್ಯರು ನೀವು ನೋಡ್ಕೋಬೋದು, ಎಲ್ಲರೂ ಸೇರಿಕೊಂಡು ನಾವು ಅವರಿಗೆ ವಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ನಂತರ ತೇಜಶಂಕರ ಸೋಮಾಯಾಜಿ ಅಂತ ಶೃಂಗೇರಿ ಜಗದ್ಗುರುಗಳ ಪಟ್ಟ ಶಿಷ್ಯರು, ಅವರಿಂದ ಗುರು ಅಭಿವಂದನಾ ಕಾರ್ಯಕ್ರಮ ಭಾಷಣ ಮಾಡಲಿಕ್ಕಿದ್ದಾರೆ. ಅದರ ನಂತರ ಗುರುಗಳು ಚಿತ್ತೈಸಿಬಿಟ್ಟು ಅನುಗ್ರಹ ಭಾಷಣ ನಮ್ಮ ಎಲ್ಲ ಸಮಸ್ತ ಪುತ್ತೂರು ನಾಗರಿಕ ಹಿಂದೂ ಬಂಧುಗಳಿಗೆ ಮಾಡಲಿಕ್ಕಿದ್ದಾರೆ. ತದನಂತರ ಪ್ರತಿಯೊಬ್ಬರು ಬಂದುಬಿಟ್ಟು ಮಂತ್ರಾಕ್ಷತೆ ಸ್ವೀಕರಿಸಿ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ನಾನು ಈ ಮೂಲಕ ಈ ಸಂಘಟನಾ ವ್ಯವಸ್ಥೆಯಲ್ಲಿ ನಾನೊಬ್ಬ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ದಯವಿಟ್ಟು ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು. ಇವತ್ತು ಸಮಸ್ತ ಒಂಥರ ಗೊಂದಲದಲ್ಲಿದ್ದಂತಹ ಎಲ್ಲ ಜನಗಳಿಗೆ ಸಮಸ್ಯೆಗಳಿಗೆ ದೂರ ಮಾಡೋ ದೃಷ್ಟಿಯಿಂದ ಗುರುಗಳ ಆಶೀರ್ವಾದ ಬೇಕು. ಅವರ ಆಶೀರ್ವಾದವನ್ನು ತಗೊಂಡು ಮತ್ತು ನಮ್ಮ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಅಪರೂಪವಾದಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೈ ಜೋಡಿಸ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಇದಕ್ಕೆ ದಿನೇಶ್ ಕುಮಾರ್ ಜೈನ್ ಅವರು ನಾಡ್ದು ಸ್ವಾಗತ ಸಮಿತಿಯಲ್ಲಿ ಅವರು ಇದ್ದಾರೆ. ಆಮೇಲೆ ಅವರನ್ನು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರುವಂಥ ಕೆಲಸಗಳಾಗ್ತಾಯಿದೆ. ಅದರಲ್ಲಿ ನಮ್ಮ ದಿನೇಶ್ ಕುಮಾರ್ ಅವರ ಜೈನರ ನೇತೃತ್ವದಲ್ಲಿ ಆ ಒಂದು ವ್ಯವಸ್ಥೆ ಆಗಲಿಕ್ಕಿದೆ. ಗುರುಗಳನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಆಗ್ತಾಯಿದೆ. ಹಾಗೆಯೇ ಎಲ್ಲರೂ ಒಟ್ಟಿಗಿದ್ದಾರೆ. ಸಾಮಾನ್ಯ ಬಾಲಕೃಷ್ಣ ಬೋರ್ಕರ್ ಅವರಿದ್ದಾರೆ, ಅವರು ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಹಾಗೆ ಒಟ್ಟಿನಲ್ಲಿ ಇದರಲ್ಲಿ ನೀವು ಈ ಆಮಂತ್ರಣ ಪತ್ರಿಕೆ ನೋಡಿದರೆ ಹಿಂದೂ ಸಮಾಜದ ಎಲ್ಲ ಸಮಾಜದ ಗಣ್ಯರನ್ನೊಳಗೊಂಡಂಥ ಇದು ಗುರುವಂದನಾ ಸಮಿತಿಯ ವ್ಯವಸ್ಥೆ. ಏನಾದರೂ ಸಂದೇಹಗಳಿದೆ ಕೇಳಬಹುದು. ಹೌದು, ಅವರು ಒಳ್ಳೆದಿಂದ ಅದರ ನಡುವಿನಲ್ಲಿ ಏನಂತಂದರೆ ನಮ್ಮ ಕಾರ್ಯಕ್ರಮ ಇದನ್ನು ಗುರುಗಳನ್ನು ಕರೆಸುವಂಥ ಕೆಲಸ ನಮ್ಮ ಅಂಬಿಕಾ ವಿದ್ಯಾಲಯದ ಜವಾಬ್ದಾರಿ. ಆದರೆ ಅವರು ಬರ್ತಾರೆ ಅಂತ ಗೊತ್ತಾದಾಗ ನಮ್ಮ ಪುತ್ತೂರಲ್ಲಿ ಒಂದು ಶಿವಬ್ರಹ್ಮಣ ಸಂಘ ಅಂತ ಇದೆ, ಅದರ ಅಧ್ಯಕ್ಷ ಜಗನ್ನಾಥ ಸರ್ ಅವರು ಹೋಗಿ ಗುರುಗಳ ಹತ್ರ ಆಯ್ಕೆ ಮಾಡಿದ್ರು. ಅದು ಹೇಗೂ ಗುರುಗಳು ನೀವು ಬರ್ತಾ ಇದ್ದೀರಾ, ನಮ್ಮ ಸಮಾಜದ ಒಂದು ಸಭಾಭವನ ಆಗ್ತಾ ಇದೆ, ನೀವು ಉದ್ಘಾಟನೆ ಮಾಡಬೇಕು ಅನ್ನೋದಕ್ಕೆ ಆ ಗುರುಗಳು ಆಯಿತು ಅಂತ ಹೇಳಿದ್ರು. ಹಾಗೆ ಪೋಳ್ಯದಿಂದ ಸೀದಾ ಸಭಾಭವನ ಉದ್ಘಾಟನೆಗೆ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಕಲ್ಲರೆ. ಅದರ ನಂತರ ನಮ್ಮ ಅಂಬಿಕಾ ಕ್ಯಾಂಪಸ್ಗೆ ಬರ್ತಾರೆ. ಕಲ್ಲರೆ ರಾಘವೇಂದ್ರ ಮಠದ ಬದಿಯಲ್ಲಿ ಇರುವಂಥ ನಿವೇಶನ ಅದು. ಅಲ್ಲಿಂದ ಅಂಬಿಕಕ್ಕೆ ಹೌದು ಬಬಳಿ ಕ್ಯಾಂಪಸ್ಸಿಗೆ ಶಂಕರ ಸಭಾ ಹೌದು ಉಳ್ಕೊಳ್ತಾ ಇದೆ. ನಮ್ಮ ರೆಸಿಡೆನ್ಷಿಯಲ್ ಕಾಲೇಜ್ 2016ರಲ್ಲಿ ಅವರೇ ಉದ್ಘಾಟನೆ ಮಾಡಿದಂಥ ಕಟ್ಟಡ ಇದೆ, ಅಂಬಿಕಾ ರೆಸಿಡೆನ್ಷಿಯಲ್ ಕಾಲೇಜ್, ಅಲ್ಲಿ ಉಳ್ಕೊಳ್ತಾರೆ. ಒಟ್ಟೆ ಒಂದೇ ನಿಮಿಷದಲ್ಲಿ ಒಂದೇ ಬಿಲ್ಡಿಂಗಲ್ಲಿ ಆಗ್ತಾ ಇದೆ. ಅಲ್ಲೇ ಹೊರಟು 25 ತಾರೀಕಿಗೆ ಅಭಿವಂದನಾ ಕಾರ್ಯಕ್ರಮ ಒಟ್ಟಿಗೆ ಆಗುತ್ತದೆ. ಹೌದು. ನೋಡಿ, ನಾನು ಹೇಳ್ತಾ ಇರೋದು ಬಹುಶಃ ನಿಮಗೆ ವಾಟ್ಸಪ್ಪಲ್ಲಿ ನೋಡಿದಿರುತ್ತೆ ಕಾಣಿಸ್ತದೆ. ಶೃಂಗೇರಿ ಜಗದ್ಗುರು ಎಲ್ಲೆಲ್ಲೋ ಹೋಗ್ತಾರೋ ಅಲ್ಲೆಲ್ಲ ಅವರಿಗೆ ಪ್ರೋಟೋಕಾಲ್ ಪ್ರಕಾರವಾಗಿ ಪೊಲೀಸ್ ಸೆಕ್ಯೂರಿಟಿ ಇದೆ. ಒಂದು ಇವತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಕಾಂಟ್ರವರ್ಷಿಯಲ್ ಪರ್ಸನ್ಸಿಗೆ ಕೊಡ್ತಾರೆ, ಅದು ಬೇರೆ ವಿಷಯ. ಇದು ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಗುರುಗಳಿಗಿದ್ದಂಥ ನಿಮಗೆ ಹುಕ್ಕಬುಕ್ಕರ ಸಂದರ್ಭದಲ್ಲಿ ಇದ್ದಂಥದ್ದು. ಉದಾಹರಣೆಗೆ ಇವತ್ತು ಕೇರಳಕ್ಕೆ ಗುರುಗಳು ಹೋದರೆ ತಿರುವನಂತಪುರದಿಂದ ಕಾಸರಗೋಡು ಬರೋ ತನಕ ಅಥವಾ ಕಾಸರಗೋಡಿಂದ ತಿರುವನಂತಪುರ ಹೋಗೋ ತನಕ ಸಹ ಅಲ್ಲಿ ಬೆಳಿಗ್ಗೆ ಇದು ಕೇರಳದ ಅರ್ಥ ಮಾಡ್ಕೊಳ್ಳಿ, ಕೇರಳದ ರಾಜ್ಯದ ವ್ಯವಸ್ಥೆ, ಅವರಲ್ಲಿ ಪೊಲೀಸ್ ಪೆರೇಡ್ ಆಗಬೇಕು, ಪೊಲೀಸ್ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಗುರುಗಳು ಎಲ್ಲಿ ಮೊಕ್ಕ ಮಾಡ್ತಾರೆ ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಆ ಪ್ರದೇಶದ ಉತ್ತರ ಪುತ್ತೂರು ಪೊಲೀಸ್ ಠಾಣೆ ಇದ್ದರೆ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಅದು ಪ್ರೋಟೋಕಾಲ್. ಅದು ಇವತ್ತು ಎಲ್ಲಿ ತನಕ ರಾಜ್ಯ ಮರ್ಯಾದೆ ಅಂತಂದರೆ ಕೇರಳದಲ್ಲಿ ಮುಖ್ಯಮಂತ್ರಿ, ನಾನೇ ಕಣ್ಣ ನೋಡಿರುವಂಥದ್ದು, ಅಲ್ಲಿಯ ರಾಲ್ಸ್ ರಾಯ್ಸ್ ಕಾರು, ಅದು ಮುಖ್ಯಮಂತ್ರಿ ರಾಲ್ಸ್ ರಾಯ್ಸ್ ಕಾರು ತಿರುವನಂತಪುರದಿಂದ ಕಾಸರಗೋಡು ಬರೋ ತನಕ ಸಹ ಗುರುಗಳ ಹಿಂದೆ ಕಾರು ಬರ್ತಾ ಇದೆ. ಇದು ಅಸೆಂಬ್ಲಿ ಕೊಡುವಂತಹ ಅಥವಾ ರಾಜಕೀಯದ ವ್ಯವಸ್ಥೆಯಲ್ಲಿ ಕೊಡುವಂತಹ ಮರ್ಯಾದೆ, ಗೌರವ ಅಂತ. ಅದರಲ್ಲೆಲ್ಲ ಕೂತ್ಕೊಳ್ಳಿಲ್ಲ, ರಾಲ್ಸ್ ರಾಯ್ಸ್ ಕಾರಲ್ಲಿ ಕೂತ್ಕೊಳ್ಳಿಲ್ಲ, ಅವ್ರದೇ ಆದಂತಹ ವ್ಯವಸ್ಥೆ ಇದೆ. ಅದ್ರ ಏನಂದ್ರೆ ಅದು ಮರ್ಯಾದೆ. ಅದು ಇವತ್ತು ಇಡೀ ದಕ್ಷಿಣ ಭಾರತ ಮಾತ್ರ ಅಲ್ಲ, ಉತ್ತರ ಭಾರತ ಹೋದ ಸಮೇತ ಶೃಂಗೇರಿಗೆ ರೂಢಿಯಾದಂಥ ಅವ್ರದೇ ಆದಂತಹ ಮರ್ಯಾದೆ ಇದೆ, ಅವರೇ ಆದಂಥ ಗೌರವ ಇದೆ. ಇವತ್ತು ಮೊನ್ನೆ ನಾವು ನೋಡಿರ್ಬೋದು, ಕಾಶ್ಮೀರದಲ್ಲಿ ಹೋದಾಗ ಹೇಗೆ ಅವರಿಗೆ ಅಲ್ಲಿ ವ್ಯವಸ್ಥೆ ಆಯಿತು. ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠದ ಒಂದು ಸಂದರ್ಭದಲ್ಲಿ, ಉದ್ಘಾಟನೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು. ಸಾಧ್ಯನಾ ಅದನ್ನು ಸಾಮಾನ್ಯ ಮನುಷ್ಯನಿಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯನಾ? ಅಂಥ ಟೆರರಿಸ್ಟ್ ಇರುವಂಥ ಏರಿಯಾ, ಅಲ್ಲಿ ಹೋಗ್ಬಿಟ್ಟು ಒಂದು ದೇವಸ್ಥಾನ ಉದ್ಘಾಟನೆ ಮಾಡಬೇಕು ಅಂತಂದರೆ ಅವ್ರಿಗೆ ಕೊಡುವಂಥ ಗೌರವ ಏನಿದೆ. ನಮ್ಮ ಕೇಂದ್ರ ಸರ್ಕಾರ ಆಗಲಿ ಅಥವಾ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಬಂದರೆ ಅವ್ರ ಎದುರಲ್ಲಿ ಕೂತ್ಕೊಳ್ತಾರೆ, ಕೆಳಗೆ ಅದರ ಫೋಟೋಸ್ ಇದೆ. ಶಂಕರ್ ದಯಾಳ್ ಶರ್ಮಾ ಅವ್ರದ್ದು ಅಥವಾ ವಿ ಗಿರಿ ಅವರು ಎಲ್ಲರೂ ಬಂದ ಸಮೇತ ಗುರುಗಳ ಎದುರಿಗೆ ಕೆಳಗಡೆ ಕೂತ್ಕೊಳ್ಳುವಂಥ ಫೋಟೋ ಇದೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಬಂದ ಸಮೇತ ಅವ್ರು ಕೆಳಗೆ ಕೂತ್ಕೊಳ್ತಾರೆ, ಗುರುಗಳ ಮೇಲೆ ಕೂತ್ಕೊಂಡು ಆಶೀರ್ವಾದ ಮಾಡ್ತಾರೆ. ಇದು ರಾಜೇಂದ್ರ ಇದೆ. ಯಾವುದು
ಸರ್ಕಾರದಿಂದ ಅದೇ ಪೊಲೀಸ್ ಸೆಕ್ಯೂರಿಟಿ ಇದೆ. ಗಾರ್ಡ್ ಆಫ್ ಆನರ್ ಇಲ್ಲಿಲ್ಲ. 25 ತಾರೀಕಿಗೆ ಸಾಯಂಕಾಲ ಅವರು ಕಡಬ ಹೋಗ್ತಾ ಇದ್ದಾರೆ. ಸಾರಿ, ಇದು ಮಠಂತ ಬೆಟ್ಟಿಗೆ ಹೋಗ್ತಾ ಇದ್ದಾರೆ. ಮಠದ ಬೆಟ್ಟದಲ್ಲಿ ನಮ್ಮ ಇಲ್ಲಿ ನಮ್ಮ ಕೋಟೆ ಹಿಡಿಯುತ್ತೆ. ಅಲ್ಲಿ ರಾತ್ರಿ ಅಲ್ಲಿ ಹೊರಟವರು ರಾಜರೇಶ್ವರಿ ಕಾರ್ಯಕ್ರಮ. ನಮಗೆ ಭಾರಿ ಖುಷಿಯಾಗಿದ್ದು ಸಂಬಂಧಗಳು ಈ ಎಲ್ಲರೂ ಇದಕ್ಕೆ ಹೇಳಿದೆ. ಯಾಕಂದರೆ ಇದು ಎಲ್ಲರೂ ಬರಬೇಕಂತ ಇದು ಹೇಳಿದರು. ಇದು ನಸೀಬು ನಮ್ಗೆ ಸಿಗಬೇಕು, ಇಲ್ಲಾಂದರೆ ಅಲ್ಲಿ ಹೋಗ್ಬೇಕಾಗತ್ತೆ. ಇದು ಪುತ್ತೂರಿನಲ್ಲೇ ಬರುತ್ತೆ. ಅದು ನಮಗೊಂದು ಭಾರಿ ಒಳ್ಳೆಯ ವಿಷಯ. ಈ ಕಾರ್ಯಕ್ರಮದ ಯಶಸ್ಸಿಗೆ ಮಾಧ್ಯಮದ ಮಿತ್ರರು ಅತ್ಯಂತ ಅವಶ್ಯಕತೆ ಇರುವಂಥದ್ದು. ಯಾಕಂತ ಹೇಳಿದರೆ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪನೆ ಮಾಡಿಕೊಂಡಿದ್ದೆವು. ಅವುಗಳೆಲ್ಲವನ್ನು ನೆರವೇರಿಸಲಿಕ್ಕೆ ಚುನಾವಣೆ ಹಿನ್ನೆಲೆಯಲ್ಲಿ ಸ್ವಲ್ಪ ಆಗಲಿಲ್ಲ. ಆದರೂ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗುವ ರೀತಿಯಲ್ಲಿ ತಮ್ಮೆಲ್ಲರ ಪೂರ್ತಿ ಸಹಕಾರವನ್ನು ಯಾಚಿಸಿದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಆದರಣೀಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ಸುಬ್ರಹ್ಮಣ್ಯ ನಟೋಜರವರು ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಕ್ತಾಯ. ಅದಕ್ಕೆ ಕೊಡುವಂಥ ಸರಿಯಾದ ಮಾಹಿತಿ ಅಂತ ಅನಿಸ್ತದೆ. ಇವತ್ತು ಅವರು ಹೇಳಿದರು ಶೃಂಗೇರಿಗೆ ಹೋಗ್ತಾರೆ ಅಂತ. ಇವತ್ತು ಶೃಂಗೇರಿ ಹೋಗಬೇಕಾಗಿಲ್ಲ, ಗುರುಗಳ ಪಾದಪೂಜೆಯನ್ನು ಅಂಬಿಕಾದಲ್ಲಿ ಬಂದುಬಿಟ್ಟು ಮಾಡ್ಕೋಬೋದು. ಕೆಲವರು ಹರಕೆ ರೀತಿಯಲ್ಲಿ ಹೋಗ್ತಾರೆ, ಅದನ್ನು ಅಲ್ಲಿಯೂ ನಡೆಸಲಿಕ್ಕಿದೆ. ಹಾಗೆ ಆ ಪಾದಪೂಜೆ ವ್ಯವಸ್ಥೆ ನಮ್ಮ ಕಾಲೇಜಲ್ಲಿ ನಡೀಲಿಕ್ಕಿದೆ. ಹೌದು, ನೋಂದಾಯಿಸ್ಬೇಕು. 25 ತಾರೀಕಿಗೆ ಬೆಳಿಗ್ಗೆ ಬಂದರೆ ಸಿಗ್ತದೆ. ಅಲ್ಲಿ ಟೋಕನ್ ಕೊಡ್ತಾರೆ. ಪಾದಪೂಜೆ ಅಂತಿದ್ರೆ ಪಾದುಕಾ ಪೂಜೆ, ಅವರ ಸ್ವಂತ ಪಾದಪೂಜೆಗಳನ್ನು ಶಂಕರಾಚಾರ್ಯ ಪಾದುಕೆ, ಶಂಕರಾಚಾರ್ಯರ ಪಾದುಕೆಗಳು, ಪಾದುಕಾ ಪೂಜೆ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310 91376 9448120 315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.